ನಮಸ್ತೆ. ಇವತ್ತಿನ ಡಿಸೈನ್ ನೋಡೋಣ. ಮತ್ತು ಚಕ್ರ ಹಾಕ್ಕೊಂಡು ಇವತ್ತು ಪದ್ಮ 4 ಭಾಗಕ್ಕೆ ಪದ್ಮ ಹಾಕ್ಕೊಳ್ಳೋಣ. ಗೊತ್ತಾಗಲಿಲ್ಲ ಅಂದರೆ ಮಧ್ಯೆ ಪಾಯಿಂಟ್ ಇಟ್ಕೋಬೋದು. ಇದನ್ನು ಜಾಗ ಎಷ್ಟಿದೆ ನೋಡಿಕೊಂಡು ಒಂಥರ ಡಿಸೈನ್ ಮಾಡೋಣ. ಬಳ್ಳಿ ಡಿಸೈನ್ ಥರ. ಅದರ ಮೇಲೆ ಪದ್ಮದ ಮೇಲೆ ಒಂದು ಚಕ್ರ. ಅದೇ ಸೇಮ್ ಡಿಸೈನು 2 ಬೆರಳಿಂದ ಮನೆ ಮುಂದೆ ಬಿಡಿಸುವಂಥ ರಂಗೋಲಿ. ನಿಮಗೇನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಓಕೆ, ನಾಳೆ ಸಿಗೋಣ.